ಗುಡ್ ಮಾರ್ನಿಂಗ್ ಎವ್ರಿವನ್. ನೋಡಿ, ಇವಾಗ ಫಸ್ಟ್ ಇಯರ್ ಅವ್ರಿಗೆ ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಅಂಡ್ ಸೈನ್ಸ್ ಅಲ್ಲಿ ಹೊಸ ಚಾಪ್ಟರ್ ಶುರು ಮಾಡ್ತಿದ್ದೀನಿ. ಚಾಪ್ಟರ್ ಹೆಸರು ವೆಲಾಸಿಟಿ ಅಂಡ್ ಸ್ಪೀಡ್ ಅಂತ. ನೋಡಿ, ವೆಲಾಸಿಟಿ ಮತ್ತೆ ಸ್ಪೀಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೆ ಫಸ್ಟು ರೆಸ್ಟ್ ಅಂದ್ರೆ ಏನು, ಮೋಷನ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ರೆಸ್ಟ್ ಅಂದ್ರೆ ಏನು ಹೇಳಿ, ನಾವು ವಿಶ್ರಾಂತಿ ಮಾಡ್ತಿರ್ತೀವಲ್ಲ, ವಿಶ್ರಾಂತಿ ಮತ್ತೆ ಓಡಾಟ. ಆಯ್ತಾ? ಇಲ್ಲಿ ನೋಡಿ, ರೆಸ್ಟ್ ಅಂಡ್ ಮೋಷನ್ ಅಂದ್ರೆ ವೆನ್ ಎ ಬಾಡಿ ಡಸ್ ನಾಟ್ ಚೇಂಜ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್ ಈಸ್ ಸೆಡ್ ಟು ಬಿ ರೆಸ್ಟ್. ನೋಡಿ, ಯಾವ ಒಂದು ವಸ್ತು ಸರೌಂಡಿಂಗ್ ಅಂದ್ರೆ ಏನ್ ಹೇಳಿ, ನಮ್ಮ ಸುತ್ತಮುತ್ತ ಇರುವಂತ ಆಬ್ಜೆಕ್ಟ್ಗಳ ಜೊತೆ ಚೇಂಜ್ ನ ಆಗದೆ ಹೋದ್ರೆ ಅದನ್ನ ನಾವು ರೆಸ್ಟ್ ಅಂತ ಕರಿತೀವಿ. ನೋಡಿ, ವೆನ್ ಎ ಬಾಡಿ ಡಸ್ ನಾಟ್ ಚೇಂಜ್ ಇಟ್ಸ್ ಪೊಸಿಷನ್. ನೋಡಿ, ಯಾವುದೇ ಒಂದು ವಸ್ತು ಅದ್ರದ್ದು ಜಾಗನ, ಅದ್ರದ್ದು ಪೊಸಿಷನ್ ನ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್ ಅಂದ್ರೆ ಆ ಸುತ್ತಮುತ್ತ ಇರುವಂತ ವಸ್ತುಗಳ ಜೊತೆ ಆ ಪೊಸಿಷನ್ ನ ನಾವು ಚೇಂಜ್ ಮಾಡಲಿಲ್ಲ ಅಂದ್ರೆ, ಈಗ ನೋಡಿ, ನನಗೆ ಒಂದು ಚೇರ್ ಮೇಲೆ ಕೂತಿದ್ದೀನಿ ಅರ್ಧ ಗಂಟೆಯಿಂದ ಅಂದ್ರೆ ಅದನ್ನ ನಾನು ಏನಂತ ಕರಿತೀನಿ, ರೆಸ್ಟ್ ಅಂತ ಕರಿತೀನಿ. ಅಂದ್ರೆ ನಾನು ಒಂದು ಬಾಡಿ ಅಂತ ತಿಳ್ಕೊಂಡ್ರೆ ಆ ಬಾಡಿ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್. ಈಗ ನಾನು ಇಲ್ಲಿ ರೂಮಲ್ಲಿ ಇದ್ದೀನಿ ಅಂದಾಗ ಈ ಚೇರ್ ಮತ್ತೆ ಸುತ್ತಮುತ್ತ ಇರೋ ಗೋಡೆಗೆ ನಾನು ಏನಾಗಿರ್ತೀನಿ, ಅದೆಲ್ಲ ನನ್ನ ಸರೌಂಡಿಂಗ್ ಆಗಿರ್ತದೆ, ನಾನೊಂದು ಬಾಡಿ ಆಗಿರ್ತೀನಿ. ನಾನು ನೋಡಿ ಹೇಳ್ತೇನೆ, ವೆನ್ ಎ ಬಾಡಿ ಡಸ್ ನಾಟ್ ಚೇಂಜ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್ ಅಂದ್ರೆ ಯಾವುದೇ ಒಂದು ಬಾಡಿ ಅದ್ರದ್ದು ಜಾಗನ ಚೇಂಜ್ ಮಾಡದೆ ಹೋದ್ರೆ, ಯಾವ್ದ್ರ ಜೊತೆಗೆ, ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್ ಅಂದ್ರೆ ಸುತ್ತಮುತ್ತಲಿರೋ ವಸ್ತುಗಳ ಜೊತೆ ಆ ಬಾಡಿ ಅದ್ರ ಪೊಸಿಷನ್ ನ, ಅದ್ರ ಜಾಗನ ಚೇಂಜ್ ಮಾಡಲಿಲ್ಲ ಅಂದ್ರೆ ನಾವು ಅದನ್ನ ಏನಂತ ಕರಿತೀವಿ, ರೆಸ್ಟ್ ಅಂತ ಕರಿತೀವಿ. ನೋಡಿ, ವೆನ್ ಎ ಬಾಡಿ ಡಸ್ ನಾಟ್ ಚೇಂಜ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್ ದೆನ್ ಇಟ್ ಈಸ್ ಸೆಡ್ ಟು ಬಿ ರೆಸ್ಟ್ ಅಂತ ಕರಿತೀವಿ. ರೆಸ್ಟ್ ಅಂದ್ರೆ ಇದಾಯ್ತು. ನೆಕ್ಸ್ಟ್ ಮೋಷನ್ ಅಂದ್ರೆ ಏನು, ವೆನ್ ಎ ಬಾಡಿ ಚೇಂಜ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಬಾಡಿ ಪೊಸಿಷನ್ ನ ಚೇಂಜ್ ಮಾಡ್ತದೆ, ಏನ್ರ ಜೊತೆ, ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್, ದೆನ್ ಇಟ್ ಈಸ್ ಕಾಲ್ಡ್ ಮೋಷನ್ ಅಂತ ಕರಿತೀವಿ. ಆಯ್ತಾ? ನೋಡಿ, ದ ಮೋಷನ್ ಈಸ್ ಲೀನಿಯರ್ ಇಫ್ ದಿ ಬಾಡಿ ಮೂವ್ಸ್ ಇನ್ ಸ್ಟ್ರೈಟ್ ಲೈನ್. ಯಾವುದೇ ಒಂದು ಮೋಷನ್ ಅಂದ್ರೆ ಒಂದು ಕ್ರಿಯೆ ಅದು ಸ್ಟ್ರೈಟ್ ಲೈನ್ ಅಲ್ಲಿ ಹೋದ್ರೆ ಅದನ್ನ ನಾವು ಏನಂತ ಕರಿತೀವಿ, ಲೀನಿಯರ್ ಮೋಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಲೀನಿಯರ್ ಮೋಷನ್ ಅಂತ ಕರಿತೀವಿ. ಅಥವಾ ಸ್ಟ್ರೈಟ್ ಲೈನ್. ನೋಡಿ, ದ ಮೋಷನ್ ಇಸ್ ಲೀನಿಯರ್ ಇಫ್ ದಿ ಬಾಡಿ ಮೂವ್ಸ್ ಇನ್ ಸ್ಟ್ರೈಟ್ ಲೈನ್. ನೋಡಿ, ಯಾವುದೇ ಒಂದು ಕ್ರಿಯೆ ನಡೀತಿದೆ ಅಥವಾ ಒಂದು ವರ್ಕ್ ಆಗ್ತಿದೆ ಸ್ಟ್ರೈಟ್ ಲೈನ್ ಅಲ್ಲಿ ಅಂದಾಗ ಅದನ್ನ ನಾವು ಏನಂತ ಕರಿತೀವಿ, ಲೀನಿಯರ್ ಅಂತ ಕರಿತೀವಿ. ನೋಡಿ, ಅಂಡ್ ಇಟ್ ಈಸ್ ಸರ್ಕ್ಯುಲರ್. ಆ ಮೋಷನ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ವೆನ್ ಇಟ್ ಈಸ್ ಮೂವ್ ಇನ್ ಸರ್ಕ್ಯುಲರ್ ಪಾತ್ ಅಂದ್ರೆ ಆ ಬಾಡಿ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ಸರ್ಕ್ಯುಲರ್ ಅಂತ ಕರಿತೀವಿ, ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ನೋಡಿ, ಅದಾದ್ಮೇಲೆ ಇಂಪಾರ್ಟೆಂಟ್ ಸ್ಪೀಡ್. ಸ್ಪೀಡ್ ಅಂದ್ರೆ ಏನು ನೋಡಿ, ಸ್ಪೀಡ್ ಅಂದ್ರೆ ಸ್ಪೀಡ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್. ನೋಡಿ, ಸ್ಪೀಡ್ ಅಂದ್ರೆ ಇಷ್ಟೇ, ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್. ನಾನು ಯಾವುದೋ ಒಂದು ಇವಾಗ ನಾನು ಒಂದು ಗಾಡಿಲಿ ಓಡಾಡ್ತಿದ್ದೀನಿ ಅಂದಾಗ, ಗಾಡಿನ ನಾನು ಸ್ಟಾರ್ಟ್ ಮಾಡಿ ಮೂವ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂದಾಗ ಏನಂತ ಹೇಳ್ತಾನೆ, ದ ರೇಟ್ ಆಫ್ ಚೇಂಜ್ ಆಫ್ ಇಟ್ಸ್ ಪೊಸಿಷನ್. ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲೋ ಇರುತ್ತೆ. ನೋಡಿ, ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಇರುತ್ತೆ. ಇಲ್ಲಿ ನಾನು ಬೈಕ್ ಶುರು ಮಾಡ್ಕೊಂಡು ಇದು ಯಾವ್ದೋ ಒಂದು ಪಾಯಿಂಟ್ ಹೋಗ್ತಿದ್ದೀನಿ. ಇದನ್ನ ನಾವಂದ್ರೆ ನೋಡಿ, ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಅದನ್ನೇ ಹೇಳ್ತಾನೆ. ನೋಡಿ, ಸ್ಪೀಡ್ ಅಂದ್ರೆ ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್. ಇಲ್ಲಿಂದ ನಾನು ಇಲ್ಲಿ ಮೂವ್ ಆಗ್ತೀನಲ್ಲ, ಇದನ್ನ ನಾನು ಏನಂತ ಕರಿತೇನೆ, ಸ್ಪೀಡ್ ಅಂತ ಕರಿತೀನಿ. ನೋಡಿ, ಸ್ಪೀಡ್ ಡಸ್ ನಾಟ್ ಇಂಡಿಕೇಟ್ಸ್ ದಿ ಡೈರೆಕ್ಷನ್. ನೋಡಿ, ಸ್ಪೀಡ್ ಅನ್ನೋದ್ರಲ್ಲಿ ಯಾವುದೇ ಡೈರೆಕ್ಷನ್ ಇರಲ್ಲ. ಸ್ಪೀಡ್ ಅಂದ್ರೆ ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಅಷ್ಟೇ ಸ್ಪೀಡ್ ಅಂದ್ರೆ. ಆಯ್ತಾ? ನೋಡಿ, ಸ್ಪೀಡ್ ಡಸ್ ನಾಟ್ ಇಂಡಿಕೇಟ್ ದಿ ಡೈರೆಕ್ಷನ್ ಆಫ್ ಮೋಷನ್. ದಸ್ ಸ್ಪೀಡ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ. ಸ್ಪೀಡ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಏನು ನೋಡಿ, ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಅದರಲ್ಲಿ ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಇರ್ತದೆ. ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಏನು, ಅದ್ರಲ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಇರ್ತದೆ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು ಅಂದ್ರೆ, ಮ್ಯಾಗ್ನಿಟ್ಯೂಡ್ ಅಂದ್ರೆ ಒಂದು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ, ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಡಿಸ್ಟೆನ್ಸ್ ಅಂದ್ರೆ ಇಲ್ಲಿಂದ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಒಂದು ಬೈಕ್ ಮೂವ್ ಆಗುತ್ತಲ್ಲ, ಈ ಡಿಸ್ಟೆನ್ಸ್ ನ ನಾವೇನಂತ ಕರಿತೀವಿ, ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಇಲ್ಲಿ ನೋಡಿ, ನಾನು ಇಲ್ಲಿ ಡೈರೆಕ್ಷನ್ ನ ಮೆನ್ಷನ್ ಮಾಡ್ತಿಲ್ಲ. ಡೈರೆಕ್ಷನ್ ನ ಮೆನ್ಷನ್ ಮಾಡ್ಬಿಟ್ರೆ ಅದನ್ನ ನಾವೇನಂತ ಕರಿತೀವಿ, ವೆಲಾಸಿಟಿ ಅಂತ ಕರಿತೀವಿ. ನೋಡಿ, ಸ್ಪೀಡ್ ಅಂದ್ರೆ ಇಷ್ಟೇ. ಸ್ಪೀಡ್ ಅಂದ್ರೆ ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಅಂದ್ರೆ ಯಾವುದೇ ಒಂದು ಆಬ್ಜೆಕ್ಟ್ ಪೊಸಿಷನ್ ಚೇಂಜ್ ಆಗುತ್ತಲ್ಲ, ಅದನ್ನ ನಾವು ಸ್ಪೀಡ್ ಅಂತ ಕರಿತೀವಿ. ಸ್ಪೀಡ್ ಅನ್ನೋದು ಯಾವ ಕ್ವಾಂಟಿಟಿ, ಸ್ಕೇಲಾರ್ ಕ್ವಾಂಟಿಟಿ. ಇದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ನಿಮಗೆ ಸ್ಪೀಡ್ ಅಂದ್ರೆ ಯಾವ ಕ್ವಾಂಟಿಟಿ ಅಂತ ಕೇಳ್ತಾನೆ. ಡೆಫಿನೇಷನ್ ಕೇಳೋದಕ್ಕಿಂತ ಅದ್ರ ಮೇಲೆ ಅಪ್ಲೈಡ್ ಕ್ವಶನ್ಸ್ ಗಳನ್ನ ತುಂಬಾ ಜಾಸ್ತಿ ಕೇಳ್ತಾನೆ. ಸ್ಪೀಡ್ ಅಂದ್ರೆ ಏನ್ ಹೇಳಿ, ಸ್ಪೀಡ್ ಅಂದ್ರೆ ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್. ಆಯ್ತಾ? ಅದಾದ್ಮೇಲೆ ಸ್ಪೀಡ್ ಡಸ್ ನಾಟ್ ಇಂಡಿಕೇಟ್ ಡೈರೆಕ್ಷನ್. ಸ್ಪೀಡ್ ಬರೀ
ಮ್ಯಾಗ್ನಿಟ್ಯೂಡ್ ನ ಮಾತ್ರ ಅಂದ್ರೆ ಡಿಸ್ಟೆನ್ಸ್ ನ ಮಾತ್ರ ತೋರಿಸ್ತದೆ ಹೊರತು ನಮ್ಗೆ ಡೈರೆಕ್ಷನ್ ನ ತೋರಿಸಲ್ಲ, ಆಯ್ತಾ. ಅದನ್ನ ನಾವೇನಂತ ಕರಿತೀವಿ, ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಬರೀ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನ್ ಹೇಳಿ, ಡಿಸ್ಟೆನ್ಸ್ ಅಂತ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು, ಡಿಸ್ಟೆನ್ಸ್ ಅಂತ ಕರಿತೀವಿ ಮ್ಯಾಗ್ನಿಟ್ಯೂಡ್ ನ, ಆಯ್ತಾ. ನೋಡಿ ಸ್ಪೀಡ್, ನಿಮ್ಗೆ ಎಕ್ಸಾಮ್ ಅಲ್ಲಿ ಸ್ಪೀಡ್ ಕಂಡುಹಿಡಿಯಿರಿ ಅಂತ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಕಂಡುಹಿಡಿಬೇಕು ಅಂದ್ರೆ ಎಕ್ಸಾಮ್ಸ್ ಗಳಲ್ಲಿ ನೋಡಿ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಅಂದ್ರೆ ಈಗ ನೋಡಿ ಸ್ಪೀಡ್ ಹೆಂಗ್ ಕಂಡುಹಿಡಿತೀವಿ ಅಂದ್ರೆ, ಈಗ ಮಂಡ್ಯದಿಂದ ಮದ್ದೂರ್ ತನಕ ಒಂದು 18 ಕಿಲೋಮೀಟರ್ ಅಥವಾ 20 ಕಿಲೋಮೀಟರ್ ಇದೆ ಅಂದ್ರೆ ನೋಡಿ ಅದನ್ನ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಕರಿತೀವಿ. ಈಗ ಒಂದು ಎಕ್ಸಾಂಪಲ್, ಮಂಡ್ಯದಿಂದ ಮದ್ದೂರ್ಗೆ 18 ಕಿಲೋಮೀಟರ್ ಅಂದ್ರೆ ನೋಡಿ, ಮಂಡ್ಯದಿಂದ ಮದ್ದೂರ್ಗೆ 18 ಕಿಲೋಮೀಟರ್ ಅಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ 18 ಕಿಲೋಮೀಟರ್ ಅಂತ ಹಾಕಬೇಕು. ನೆಕ್ಸ್ಟ್ ಒಂದು ಅರ್ಧ ಗಂಟೆ ಟೈಮ್ ತಗೋತೀರಾ ಅನ್ಕೊಳ್ಳಿ, 30 ನಿಮಿಷ ಅಂತ ಅನ್ಕೊಳ್ಳಿ. ಇಲ್ಲಿ ಟೈಮ್ ಟೇಕನ್ನ 30 ನಿಮಿಷ ಅಂದ್ರೆ 30 ಮಿನಿಟ್ಸ್ ಅಂತ ತಗೋಬೇಕು. ಈ ತರ ಕ್ಯಾಲ್ಕುಲೇಟ್ ಮಾಡೋದು. ನಿಮ್ಗೆ ಪ್ರಾಬ್ಲಮ್ಸ್ ಗಳು ಬಂದಾಗ ನಾನು ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾನೆ ನಿಮ್ಗೆ ಸ್ಪೀಡ್ ನ ಅರ್ಥ ಮಾಡಿಸ್ಬೇಕು ಅಂತ. ಇಫ್ ಎ ಟ್ರೈನ್ ಮೂವ್ಸ್ 60 ಮೈಲ್ಸ್ ಇನ್ 3 ಅವರ್, ಒಂದು ಟ್ರೈನು 60 ಮೈಲಿನ ಒಂದು ಟ್ರೈನು 60 ಮೈಲಿನ 3 ಅವರ್ ಅಲ್ಲಿ ಏನಾಯ್ತೈತೆ, ಟ್ರಾವೆಲ್ ಮೂವ್ ಆಯ್ತೈತೆ. ದೆನ್ ಇಟ್ ಮೂವಿಂಗ್ ಸ್ಪೀಡ್ ಅಟ್ 20 ಮೈಲ್ ಪರ್ ಅವರ್. ಅಂದ್ರೆ ಆ ಟ್ರೈನು ಒಂದ್ ಗಂಟೆಗೆ 20 ಮೈಲಿ ಮೂವ್ ಆಯ್ತೈತೆ. ಅಂದ್ರೆ ಟೋಟಲ್ ಅದ್ರದ್ದು ಎಷ್ಟು ಅಂದ್ರೆ ನೋಡಿ ಕೇಳಿಸ್ಕೊಳ್ಳಿ ಇಲ್ಲಿ, ಹಂಗೇನೆ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಫ್ ಎ ಟ್ರೈನ್ ಮೂವ್ 60 ಮೈಲ್ಸ್ ಇನ್ 3 ಅವರ್ಸ್ ಅಂದ್ರೆ 60 ಮೈಲಿನ 3 ಅವರ್ಗೆ ಕವರ್ ಮಾಡ್ತಾ ಐತೆ. ಹಾಗಾದ್ರೆ ಒನ್ ಅವರ್ಗೆ ಎಷ್ಟೆಷ್ಟು ಮೈಲಿ ಕವರ್ ಮಾಡುತ್ತೆ, 20 ಮೈಲಿ ಕವರ್ ಮಾಡುತ್ತೆ. ಅಂದ್ರೆ ಇದ್ರದ್ದು ದೆನ್ ಇಟ್ ಈಸ್ ಮೂವಿಂಗ್ ಅಟ್ ಅ ಸ್ಪೀಡ್, ಅದ್ರದ್ದು 1 ಅವರ್ ಸ್ಪೀಡ್ ಎಷ್ಟಿರ್ತದೆ, 20 ಮೈಲ್ ಪರ್ ಅವರ್ ಅಂತ ಇರ್ತದೆ. ಬಟ್ ದ ಡೈರೆಕ್ಷನ್ ಈಸ್ ನಾಟ್ ಇಂಡಿಕೇಟೆಡ್. ಇಲ್ಲಿ ನೋಡಿ, ಇಲ್ಲಿ ಟ್ರೈನ್ ಮೂವ್ ಆಯ್ತೈತೆ ಅಂತ ಹೇಳ್ತಿದೀವಿ ಹೊರತು ಯಾವ ಡೈರೆಕ್ಷನ್ ಅಲ್ಲಿ ಟ್ರೈನ್ ಮೂವ್ ಆಗ್ತಿದೆ ಅಂತ ಹೇಳ್ತಿಲ್ಲ. ಇಲ್ಲಿ ಏನಂತ ಹೇಳ್ತಿದೀವಿ, ಒಂದ್ ಟ್ರೈನು 60 ಮೈಲಿಗೆ 3 ಅವರ್ ಅಲ್ಲಿ ಟ್ರಾವೆಲ್ ಮಾಡ್ತಿದೆ ಅಂತ ಹೇಳ್ತಿದೀವಿ. ಹಾಗಾದ್ರೆ 1 ಅವರ್ಗೆ ಎಷ್ಟು ಮೈಲಿ ಟ್ರಾವೆಲ್ ಆಗುತ್ತೆ, 60 ಮೈಲಿ 3 ಅವರ್ಗೆ ಅಂದ್ರೆ 1 ಅವರ್ಗೆ ಎಷ್ಟಾಯ್ತು, 20 ಮೈಲಿ ಎಷ್ಟು ಟ್ರೈನ್ ಏನಾಗುತ್ತೆ, ಟ್ರಾವೆಲ್ ಆಗ್ತಿದೆ ಅಂತ ಅರ್ಥ ನೋಡಿ. ಆಮೇಲೆ 1 ಮೈಲಿ ಅಂದ್ರೆ ಎಷ್ಟು ಕಿಲೋಮೀಟರ್ ಅಂದ್ರೆ 1 ಮೈಲಿ ಅಂದ್ರೆ 1.60 ಕಿಲೋಮೀಟರ್. ಅಂದ್ರೆ 1.6 ಕಿಲೋಮೀಟರ್ ನ ನಾವು 1 ಮೈಲಿ ಅಂತ ಕರಿತೀವಿ, ಆಯ್ತಾ. 1 ಮೈಲಿ ಅಂದ್ರೆ 1.60 ಕಿಲೋಮೀಟರ್ ಅಂದ್ರೆ 1.6 ಅಂದ್ರೆ 1.6 ಕಿಲೋಮೀಟರ್ ನಾವು 1 ಮೈಲಿ ಅಂತ ಕರಿತೀವಿ. ನೋಡಿ ಇಲ್ಲಿ ನಾವು ಡೈರೆಕ್ಷನ್, ಟ್ರೈನ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಯ್ತೈತೆ ಹೇಳ್ತಿಲ್ಲ. ಏನಕ್ಕೆ ನಾವು ಇದು ಮಾತಾಡ್ತಾ ಇರೋದು ಅದ್ರ ಬಗ್ಗೆ, ಸ್ಪೀಡ್ ಸ್ಪೀಡ್ ಅಂದಾಗ ನಾವು ಬರೀ ಡಿಸ್ಟೆನ್ಸ್ ಬಗ್ಗೆ ಮಾತಾಡ್ತಿದೀವಿ, ಆಯ್ತಾ. ಯಾವ ಡೈರೆಕ್ಷನ್ ಅಂತ ಮಾತಾಡಲ್ಲ. ನೋಡಿ ಯೂನಿಟ್ ಆಫ್ ಸ್ಪೀಡ್ ಯಾವಾಗ್ಲೂ ಮೀಟರ್ ಪರ್ ಸೆಕೆಂಡ್ ಇರ್ತದೆ ಅಥವಾ ಸೆಂಟಿಮೀಟರ್ ಪರ್ ಅವರ್ ಇರ್ಬೋದು, ಸೆಕೆಂಡ್ ಇರ್ಬೋದು. ನೋಡಿ ಇಲ್ಲಿ ನಾವು ಯಾವ ಡೈರೆಕ್ಟ್ ಏನ ತಗೋತೀವಿ, ಇಲ್ಲಿ ನೋಡಿ ಡಿಸ್ಟೆನ್ಸ್ ನ ನಾವು ಮೀಟರ್ ತಗೊಂಡ್ರೆ ಮೀಟರ್ ಅಲ್ಲಿ ಇರ್ತದೆ, ಟೈಮ್ ನ ಸೆಕೆಂಡ್ ಅಲ್ಲಿ ತಗೊಂಡ್ರೆ ಸೆಕೆಂಡ್ ಅಲ್ಲಿ ಇರುತ್ತೆ, ಅಥವಾ ಟೈಮ್ ನ ಮಿನಿಟ್ ಅಲ್ಲಿ ತಗೊಂಡ್ರೆ ಮಿನಿಟ್ ಅಲ್ಲಿ ಇರುತ್ತೆ. ಅಲ್ಲಿಗೆ ಇದಕ್ಕೆ ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಆಗಿರ್ಬೋದು, ಅಥವಾ ನಾವು ಕಿಲೋಮೀಟರ್ ಅಲ್ಲಿ ತಗೊಂಡ್ರು ಕಿಲೋಮೀಟರ್ ಪರ್ ಅವರ್ ಆಗ್ಬೋದು, ಆಯ್ತಾ. ಇಲ್ಲಿ ನಾವು ಸ್ಪೀಡ್ ಅಂದ್ರೆ ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ದೃಷ್ಟಿಯಿಂದ ಸ್ಪೀಡ್ ಅಂದ್ರೆ ಏನು ಅಂತ ಗೊತ್ತಿರಬೇಕು ನಮ್ಗೆ. ಅದ್ರ ಜೊತೆಗೆ ಸ್ಪೀಡು ಸ್ಕೇಲಾರ್ ಕ್ವಾಂಟಿಟಿನ ಅಥವಾ ವೆಕ್ಟರ್ ಕ್ವಾಂಟಿಟಿನ ಗೊತ್ತಿರಬೇಕು. ಅದಾದ್ಮೇಲೆ ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಏನು ಅಂತ ಗೊತ್ತಿರಬೇಕು ನಮ್ಗೆ. ಅದಾದ್ಮೇಲೆ ಸ್ಪೀಡ್ ಫಾರ್ಮುಲಾ ಗೊತ್ತಿರಬೇಕು. ನೋಡಿ ಸ್ಪೀಡ್ ಅಂದ್ರೆ ಇನ್ನೊಂದ್ಸತಿ ಹೇಳ್ತೀನಿ, ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್. ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ನ ಅದನ್ನ ನಾವ್ ಏನಂತ ಕರಿತೀವಿ, ವಿತ್ ರೆಸ್ಪೆಕ್ಟ್ ಟು ಆಬ್ಜೆಕ್ಟ್ ನ ಏನಂತ ಕರಿತೀವಿ, ಸ್ಪೀಡ್ ಅಂತ ಕರಿತೀವಿ. ನೋಡಿ ಸ್ಪೀಡ್ ಅನ್ನೋ ಚಾಪ್ಟರ್ ನಿಮ್ಗೆ ಏನಕ್ಕೆ ಇಂಪಾರ್ಟೆಂಟ್, ಸ್ಪೀಡ್ ವೆಲಾಸಿಟಿ ಅಥವಾ ಸ್ಪೀಡ್ ಅನ್ನೋ ಚಾಪ್ಟರ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಎಲ್ಲಾ ಲೆವೆಲ್ ಇರ್ಬೋದು, ITI ಲೆವೆಲ್ ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಓದ್ಕೊಳಕ್ ಇರ್ಬೋದು, ಪ್ರತಿ ಒಂದ್ರಲ್ಲೂ ನಿಮ್ಗೆ ಇದನ್ನ ನೀವು ಅಪ್ಲೈ ಮಾಡೇ ಮಾಡ್ತೀರಾ. ಈ ಫಾರ್ಮುಲಾಗಳನ್ನ ಯೂಸ್ ಮಾಡ್ತೀರಾ. ಇದ್ರ ಮೇಲೆ ಕ್ವೆಶನ್ಸ್ ಗಳು, ಥಿಯರಿ ಕ್ವೆಶನ್ಸ್ ಯಾರು ಆಗ್ಬೋದು ಅಥವಾ ಪ್ರಾಬ್ಲಮ್ಯಾಟಿಕ್ ಕ್ವೆಶನ್ಸ್ ಯಾರು ಆಗ್ಬೋದು, ಇದ್ರ ಮೇಲೆ ಖಂಡಿತವಾಗ್ಲೂ ಕ್ವೆಶನ್ಸ್ ಗಳು ಬರುತ್ತೆ. ಈ ಚಾಪ್ಟರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಇಂಪಾರ್ಟೆಂಟು. ಈ ಚಾಪ್ಟರ್ನ ಚೆನ್ನಾಗಿ ಓದಿ. ಥ್ಯಾಂಕ್ ಯು.